ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸ್ಪೆಷಲಾಗಿ ಒಂದು ಬಾಳೆಹಣ್ಣಿನ ಒಂದು ಬಜ್ಜಿ ಮಾಡಬೇಕು ಅಂತ ಇದ್ದೀನಿ. ಇದು ಮ್ಯಾಂಗ್ಳೂರಲ್ಲಿ ಅಷ್ಟೊಂದು ರೇರಾಗಿ ಮಾಡಲ್ಲ, ಆದ್ರೂ ಅಲ್ಲಲ್ಲಿ ಮಾಡ್ಬೋದು. ಬ್ಯಾಂಗ್ಳೂರಲ್ಲಂತೂ ಚೆನ್ನಾಗಿ ಮಾಡ್ತಾರೆ, ಮತ್ತು ಮಲೇಷ್ಯಾದಲ್ಲಿ ಸೂಪರಾಗಿ ಬಾಳೆಹಣ್ಣಿನ ಬಜ್ಜಿನ ಮಾಡ್ತಾರೆ. ನನ್ನ ಫ್ರೆಂಡಿಗೊಬ್ಬರಿಗೂ ತುಂಬ ಇಷ್ಟ. ನಾನು ನಿಮಗೆಲ್ಲರಿಗೆ ಇದನ್ನು ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೇನೆ. ಬನ್ನಿ, ಇದಕ್ಕೆ ಏನು ಬೇಕು, ಹೇಗೆಲ್ಲ ಮಾಡೋದು ನೋಡ್ಕೊಂಡು ಬರೋಣ. ತುಂಬ ಈಸಿಯಾಗಿದೆ, ತಿನ್ನೋಕ್ಕೂ ಟೇಸ್ಟಿಯಾಗಿ ಜ್ಯೂಸಿಯಾಗಿರುತ್ತೆ. ಬನ್ನಿ ಮಾಡೋಣ. ನಾನಿಲ್ಲಿ ಬಜ್ಜಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ತಗೊಂಡಿದ್ದೀನಿ, ಅರ್ಧ ಟೇಬಲ್ ಸ್ಪೂನು ಅರಿಶಿನ ಪುಡಿ, 1.5 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ, ಮತ್ತು 1 ಕಪ್ಪಷ್ಟು ಮೈದಾ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಕಡಲೆ ಹಿಟ್ಟನ್ನು ಕೂಡ ತಗೊಳ್ತಾ ಇದ್ದೀನಿ 1 ಕಪ್ಪು. ಆ್ಯಡ್ ಮಾಡೋಣ, ನೀರು ಹಾಕೋಣ. ನೋಡಿ, ಅದಕ್ಕೆ ತಿಕ್ಕಾಗಿರಬೇಕು ಹಿಟ್ಟು, ತುಂಬ ತೆಳು ಮಾಡೋಕ್ಕೆ ಹೋಗಬೇಡಿ. ಮೈದಾ ಮತ್ತು ಹಿಟ್ಟು ಒಂದೇ ಹದದಲ್ಲಿ ತಗೋಬೇಕು. ನೀರು ಕೂಡ ಹಾಗೆ ಸ್ವಲ್ಪ ಸ್ವಲ್ಪ ಸೇರಿಸ್ಬಿಟ್ಟು ಅದಕ್ಕೆ ರೆಡಿ ಮಾಡಬೇಕು. ಹಿಟ್ಟು ನೋಡಿ, ಹಿಟ್ಟು ಅದಕ್ಕಿರಬೇಕು ದಪ್ಪಗೆ, ತುಂಬ ತೆಳು ಮಾಡೋಕ್ಕೆ ಹೋಗಬಾರ್ದು, ಬಾಳೆಹಣ್ಣಿಗೆ ಅನ್ಕೊಳ್ಳಲ್ಲ. ನೋಡಿ, ನಾನಿಲ್ಲಿ ಈ ಥರದ ಒಂದು 7 ಬಾಳೆಹಣ್ಣು ತೊಗೊಂಡಿದ್ದೀನಿ. ಇದರ ಸಿಪ್ಪೆ ತೊಳೆದು ನಾವು ರೆಡಿ ಮಾಡೋಣ. ನೋಡಿ, ನಾವು 1 ಬಾಳೆಹಣ್ಣು ಹಣ್ಣನ್ನು ಈ ಥರ ಸ್ಲೈಸ್ ಆಗಿ ಕಟ್ ಮಾಡ್ತಾಯಿದ್ದೀನಿ. 2 ಈ ಥರ ಎಲ್ಲವನ್ನು ಇದೇ ಥರ ಕಟ್ ಮಾಡಿ ಎತ್ತಿಟ್ಕೊಳ್ತೀನಿ. ಈ ಥರ ಎಣ್ಣೆ ಕಾಯ್ತಾ ಇದೆ, ಇವಾಗ ರೆಡಿ ಇದೆ. ನಾವು ಬಾಳೆಹಣ್ಣು ಹಾಕೋಣ. ಒಂದೊಂದಾಗಿ ಮೆದುವಾಗಿ ಬಿಟ್ಟು ಬಿಡೋಣ. ಇದಾಗಿದೆ, ತೆಗೆದಿಡೋಣ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಯಾರೆಲ್ಲ ಆಗಿಲ್ವೋ ಎಲ್ಲರೂ ಸಬ್ಸ್ಕ್ರೈಬರ್ ಆಗಿ, ಮತ್ತು ಒಂದು ಬೆಲ್ ಐಕನನ್ನು ಬಟನ್ ಪ್ರೆಸ್ ಮಾಡಿ. ಓಕೆ, ನಿಮ್ಮ ಸಪೋರ್ಟ್ ನನಗೆ ಮುಖ್ಯ. ಥ್ಯಾಂಕ್ ಯು.